ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ರಾಮಾಯಣ ಮೂವಿ ಟ್ರೈಲರ್ ನೋಡಿದ್ದೀರಾ? ನನ್ಗಂತೂ ರಾಮಾಯಣ ಮೂವಿ ಟ್ರೈಲರ್ ತುಂಬಾನೇ ಇಷ್ಟ ಆಯ್ತು. ನಮ್ಮ ಕನ್ನಡದ ಯಶ್ ಅವರಂತೂ ರಾವಣ ಗೆಟಪಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೀತಾಮಾತೆ ಪಾತ್ರದಲ್ಲಿ ಸಾಯಿ ಪಲ್ಲವಿ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಹೇಳ್ತಾ ಇದ್ದಾರೆ ಸಾಯಿ ಪಲ್ಲವಿ ಅವರು ಸೀತಾಮಾತೆ ಪಾತ್ರಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಅಂತ. ನನ್ನ ಪ್ರಕಾರ ಸಾಯಿ ಪಲ್ಲವಿ ಅವರು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದ್ದಾರೆ ಅಂತ. ಯಾಕಂದ್ರೆ ಅದೇ ಪಾತ್ರನ ಬೇರೆ ಯಾರಾದ್ರೂ ಆಕ್ಟ್ರೆಸ್ ಮಾಡ್ತಾ ಇದ್ರೆ ರಾಮಾಯಣ ಮೂವಿ ಮುಗಿಯೋವರೆಗೂ ಅವರು ಸೀತೆ ಮಾತೆಯ ಕ್ಯಾರೆಕ್ಟರ್ ಅಲ್ಲಿ ಅವರ ತರ ಇರ್ಬೋದು. ಅದೇ ಅವರ ರಿಯಲ್ ಲೈಫ್ ಅಲ್ಲಿ ಅವರು ತುಂಬಾನೇ ಗ್ಲಾಮರಸ್ ಆಗಿರುವಂತ, ತುಂಬಾ ಬಾಡಿ ಎಕ್ಸ್ಪೋಸ್ ಇರುವಂತ ಡ್ರೆಸ್ ನೆಲ್ಲ ಹಾಕ್ತಾರೆ. ಆವಾಗ ಅದು ನೋಡೋಕಷ್ಟು ಚಂದ ಕಾಣಿಸಲ್ಲ. ಮೂವಿನೇ ಆಗಿರ್ಬೋದು, ಆದ್ರೆ ನಾವು ಒಂದ್ಸಲ ಸೀತಾಮಾತೆ ಪಾತ್ರದಲ್ಲಿ ಅವರನ್ನ ನೋಡಿದ್ರೆ ಸೀತಾಮಾತೆ ತರಾನೇ ನೋಡೋಕೆ ಇಷ್ಟಪಡ್ತೀವಿ. ಹಾಗಾಗಿ ಸಾಯಿ ಪಲ್ಲವಿ ಅವರು ಯಾವತ್ತೂ ಎಕ್ಸ್ಪೋಸ್ ಇರುವಂತ ಡ್ರೆಸ್ ನೆಲ್ಲ ಅವರು ಹಾಕಕ್ ಹೋಗಲ್ಲ. ಮೂವಿಯಲ್ಲಿ ಹೇಗೆ ಅವರು ಸೀತಾಮಾತೆ ತರ ಇದ್ರು ಹಾಗೆ ಅವರು ರಿಯಲ್ ಲೈಫ್ ಅಲ್ಲೂ ಹಾಗೆ ಇರ್ತಾರೆ. ಹಾಗಾಗಿ ನನ್ನ ಪ್ರಕಾರ ಸಾಯಿ ಪಲ್ಲವಿ ಅವರು ಈ ಒಂದು ಸೀತಾಮಾತೆ ಪಾತ್ರಕ್ಕೆ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗ್ತಾರೆ ಅಂತ. ನಿಮ್ಮ ಪ್ರಕಾರ ಸಾಯಿ ಪಲ್ಲವಿ ಅವರು ಸೀತಾಮಾತೆ ಪಾತ್ರಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾರಾ ಇಲ್ವಾ ಅಂತ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ.